निवर्तते रसवर्जं रसोऽप्यस्य परं दृष्ट्वा निवर्तते विषया विनिवर्तन्ते निराहारस्य देहिनः रसवर्जं रसोऽप्यस्य परं दृष्ट्वा निवर्तते विषया विनिवर्तन्ते निराहारस्य देहिनः रसवर्जं रसोऽप्यस्य परं दृष्ट्वा निवर्तते विषया विनिवर्तन्ते निराहारस्य देहिनः रसवर्जं रसोऽप्यस्य परं दृष्ट्वा निवर्तते विषया विनिवर्तन्ते निराहारस्य देहिनः रसवर्जं रसोऽप्यस्य परं दृष्ट्वा निवर्तते ಶ್ಲೋಕ 60ಕ್ಕೆ ಹೋಗೋಣ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಅನುವಾದ ಏನ್ ಹೇಳ್ತಾ ನೋಡೋಣ. ಅರ್ಜುನ, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತದೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗ್ಬಿಡುತ್ತೆ. ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾನೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ ಹೇಳಿ ಶ್ಲೋಕ 59. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಕೇಳಿಸಿದ ಮಾತಾಜಿ. ಹೇಳಿ ಕೇಳಿಸ್ತದೆ. ಶ್ಲೋಕ 59. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ
ಮನಃ. ಹಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಬಿ ಕೃಷ್ಣ. ಮಲ್ಲಜಮ್ಮ ಮಾತಾಜಿ 59ನೇ ಶ್ಲೋಕ ಹೇಳಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಮಾತಾಜಿ ಎಲ್ಲಿ ತಪ್ಪಾಯ್ತು ಗೊತ್ತಾಗ್ಲಿಲ್ಲ. ಅಲ್ಲೊಂದು ರಸೋಪ್ಯಸ್ಯ ಅದೊಂದು ಇದಾಯ್ತಷ್ಟೇ, ಬಾಕಿ ಎಲ್ಲ ಸರಿ ಬಂತು. ಚೆನ್ನಾಗಿ ಹೇಳಿದ್ವಿ ಮಾತಾಜಿ, ಧನ್ಯವಾದಗಳು. ನಿಮ್ಮ ಕೃಪೆ ಮಾತಾಜಿ, ನಿಮ್ ಸಲಹೆ ನಮ್ಗೆ. ರಸೋಪ್ಯಸ್ಯ ಪ್ಯಾಹಿಸ್ಯ ಎರಡಕ್ಕೂ ಯಾವತ್ತಿದೆ ಪ ಮತ್ತೆ ಸಾಗೆ ರಸೋಪ್ಯಸ್ಯ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಶ್ಲೋಕ 59 ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸರಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ಮಂಜುಳಾ ಮಾತಾಜಿ ಶ್ಲೋಕ 59 ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಶ್ಲೋಕ 59 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಂ ಎನ್ ಸಾಯಿಲಕ್ಷ್ಮಿ ಮಾತಾಜಿ ಶ್ಲೋಕ 60 ಹೇಳಿ. ಹರೇ ಕೃಷ್ಣ ಹೇಳಿ. ಯತತೋ ಹ್ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಸರಿ ಬಂತು. ಚೆನ್ನಾಗಿ ಹೇಳಿದ್ವಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪೂರ್ಣಿಮಾ ರಾಮನಾಥ್ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ರಾಮನಾಥ್ ಮಾತಾಜಿ 60 ಹೇಳಿ ಶ್ಲೋಕ. तो हैप्पी कौन्तेय पुरुषस्य विपश्चितः इंद्रियाणि प्रमातीनि हरन्ति प्रसभं मनः. हरे कृष्ण माता. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 60 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಹೇಳಿ. ಯತತೋ ಹ್ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಶ್ಲೋಕ 60 ಹೇಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 60. ಯತತೋ ಹ್ಯಾಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಎಲ್ಲರೂ ಚೆನ್ನಾಗಿ ಹೇಳಿದ್ವು. ಧನ್ಯವಾದಗಳು ಮಾತಾಜಿ. ಬರೀ ರಿವಿಷನ್ ಮಾಡಿದ್ರೆ ಸಾಕ ಅಂತ. ಹೌದು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಎಲ್ರು ಹೇಳ್ತಾ ಇದಾರೆ ಚೆನ್ನಾಗಿ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೌದು ಮಾತಾಜಿ ಬೇಡ ಮಾತಾಜಿ, ಹೇಳ್ಕೊಡಿ ಮಾತಾಜಿ. ಎಷ್ಟು ಸಾರಿ ಹೇಳಿದ್ರು ಅದು ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ಪೂರ್ತಿ ಇನ್ನು ತುಂಬಾ ಇದೆ ಕಲಿಯ, ದಯವಿಟ್ಟು ಅಲ್ಲ, ಹೇಳ್ಕೊಡಿ. ಗಮನ ಇಟ್ಟು ಹೇಳಿದ್ರೆ ಎಲ್ಲಾ ಟೈಮ್ ಸರಿಗೆ ಹೇಳ್ತೀವಿ ಮಾತಾಜಿ. ಸ್ವಲ್ಪ ಗಮನ ಆಚೀಚೆ ಆಗತ್ತೆ ನಮ್ಗೆ, ಅದರಿಂದ ತಪ್ಪಾಗುತ್ತೆ. ಇರ್ಲಿ ಹೇಳ್ಕೊಡಿ ಮಾತಾಜಿ. ಇವಾಗ ಗುರುಗಳು ಇರ್ಬೇಕಂತೆ, ನಾವಾಗ ನಾವೇ ಚಾನ್ಸೇ ಇಲ್ಲ ಅದು. ಅಯ್ಯೋ ಎಲ್ಲಾ ಎಕ್ಸ್ಪರ್ಟ್ ಆಗಿದ್ದೀರ, ಏನು ಇಲ್ಲ ಮಾತಾಜಿ, ಇನ್ನು ಕಲಿಯೋದು ತುಂಬಾ ಜಸ್ಟ್ ಇದೆ. ರಿವಿಷನ್ ಮಾಡ್ಬೋದಾ ಅಂತ. ಬೇಡ ಮಾತಾಜಿ, ಬೇಡ ಮಾತಾಜಿ. ಹೇಳ್ಕೊಡಿ ಮಾತಾಜಿ. ನೀವ್ ಹೇಳ್ಕೊಟ್ರೇನೆ ಮಾತಾಜಿ ನಮಗ್ ಬರೋದು. ಇಲ್ಲ ಮಾತಾಜಿ, ನಾವು ತಪ್ಪು ಓದ್ತಾ ಇದೀವಿ. ಹೇಳ್ಕೊಟ್ರೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂತೀವಿ. ಒಂದೊಂದ್ ವರ್ಡ್ಸ್ ಎಲ್ಲ ಟಫ್ ಇದ್ದಾಗ ಹೇಳಕ್ಕೆ ಆಗಲ್ಲ, ಅವೆಲ್ಲ ನಮ್ಗೆ ಮತ್ ಬೇಕಾಗುತ್ತೆ ಮಾತಾಜಿ. ರಾಧೆ ಎಲ್ಲ
ಬರಲ್ಲ ಮಾತಾಜಿ. ಓಕೆ, 61 ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ, ಅದು ಸಂಯಮ್ಯ ಅಂತ ಹೇಳ್ಬೋದು. ಅವರು ಮಾತಾಜಿ, ನಮಿತಾ ಮಾತಾಜಿ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಗ್ರಾಮರ್ ವಿಷಯವಾಗಿ. ಸಂಯಮ್ಯ ಅಂತ ಹೇಳ್ಬೇಕದನ್ನ ಅಂತ. ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವರು ಎಂದು ಕರೆಯುತ್ತಾರೆ. ಎಂತವ್ರನ್ನ? ಇಂದ್ರಿಯನ್ ಸಂಪೂರ್ಣ ನಿಯಂತ್ರಿಸಿ ತನ್ನ ಅಂಕೆಯಲ್ಲಿ ಇಟ್ಕೋತಾರೆ. ನಾವು ಇಂದ್ರಿಯನ್ ಕಂಟ್ರೋಲ್ ಅಲ್ಲಿ ಇರಬಾರ್ದು, ನಮ್ ಕಂಟ್ರೋಲ್ ಅಲ್ಲಿ ಇಂದ್ರಿಯ ಇರ್ಬೇಕು. ಮತ್ತು ಅವನ್ ಪ್ರಜ್ಞೆನ ನನ್ನ ಕೃಷ್ಣನಲ್ಲೇ ಕೇಂದ್ರೀಕರಿಸ್ತೀವೋ ಅಂಥವ್ರು ಸ್ಥಿರ ಬುದ್ಧಿಯವರು ಅಂತ ಕರೀತಾರೆ ಅಂಥವ್ರನ್ನ ಅಂತ ಹೇಳ್ತಾರೆ. ರಿಪೀಟ್ ಮಾಡಿ. ತಾನಿ ಸರ್ವಾಣಿ ಸಂಯಮ್ಯ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಶೇ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅನುವಾದ: ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಇಂದ್ರಿಯ ವಸ್ತುಗಳನ್ನ ಯಾವಾಗ್ಲೂ ಚಿಂತಿಸ್ತಾ ಇದ್ರೆ ಆ ಮನುಷ್ಯನಿಗೆ ಅಂಥದ್ರಲ್ಲಿ ಆಸಕ್ತಿ ಹುಟ್ಟುತ್ತೆ, ಇಂದ್ರಿಯ ವಸ್ತುಗಳ ಬಗ್ಗೆ. ಇಂತಹ ಆಸಕ್ತಿಯಿಂದ ಏನಾಗತ್ತೆ, ಇನ್ನೂ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಮ ಹೆಚ್ಚಾಗತ್ತೆ. ಕಾಮದಿಂದ ಏನಾಗುತ್ತೆ, ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಕ್ರೋಧ ಬರುತ್ತೆ, ಕೋಪ ಬರುತ್ತೆ. ಆತರ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸಃ
ಸಂಗಸ್ತೇಷೂಪಜಾಯತೆ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ ಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ. ನಾ ಹೇಳಿದ್ಮೇಲೆ ಹೇಳಿ ದಯವಿಟ್ಟು. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಚಂದ್ರಕಲಾ ಮಾತಾಜಿ, ಚಂದ್ರಕಲಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? ಹೇಳಿ. 61 ಯಾವ್ದು ಮಾತಾಜಿ? 61 61. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀನ ಮತ್ಪರಃ ವಶೇ ಹಿ ಸಂಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಸ್ಯೇಂದ್ರಿಯಾಣಿ ಅಲ್ಲೊಂದು ಮಿಸ್ಟೇಕ್ ಆಯ್ತು ಮಾತಾಜಿ. ವಶೇ ಹಿ ಯಸ್ಯೇಂದ್ರಿಯಾಣಿ ಅಲ್ಲೊಂದು ಮಿಸ್ಟೇಕ್ ಆಯ್ತು. ವಶೇ ಹಿ ಯಸ್ಯೇಂದ್ರಿಯಾಣಿ ಕರೆಕ್ಟ್. ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸರಿ ಬಂತು. ಲಿಂಕ್ ಸಿಕ್ತಿಲ್ಲ ಮಾತಾಜಿ. 7:45 ಹುಡುಕ್ತಾ ಇದ್ದೆ, ಕೂತಿದ್ದೆ ಮಾತಾಜಿ. ಹೌದಾ? ಹ್ಞೂ ಮಾತಾಜಿ, ಇವಾಗ ಸಿಕ್ತು ಮಾತಾಜಿ, ಅದಕ್ಕೆ ನಿಮ್ಮ ನಂಬರ್ ಅನ್ನು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾತಾಜಿ. ನಾನು ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಸ್ತೀನಿ ನಿಮ್ಮನ್ನು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ SJ ಮಾತಾಜಿ ಓದಿ ಶ್ಲೋಕ 61. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ ಶ್ಲೋಕ 61 ಓದಿ. ಹರೇ ಕೃಷ್ಣ ಮಾತಾಜಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಾಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 62 62 ಓದಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಸರಿ.
ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ವಿ. ಇನ್ನು ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಮಾತಾಜಿ, ಮಂಜುಳಾ ಕನ್ನಡ, ಮಂಜುಳಾ ಆಲ್ ಮಾತಾಜಿ ಮಾತಾಜಿ ಹರೇ ಶ್ಲೋಕ ಕೃಷ್ಣ. 62 ಓದಿ. ಮಾತಾಜಿ ಗಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಸಂಜಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಸಂಜಾಯತೆ, ಜ ದೀರ್ಘ ಇದೆ, ಸಂಜಾಯತೆ ಕಾಮ. ಬಾಕಿ ಸರಿ. ಮಲ್ಲಜಮ್ಮ ಮಾತಾಜಿ ಶ್ಲೋಕ 62 ಹೇಳಿ. ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಲ್ಲಜಮ್ಮ ಮಾತಾಜಿ. ಮಂಜುಳಾ ಎ ಮಾತಾಜಿ. ಮಾತಾಜಿ ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಶ್ಲೋಕ 61 ಮಾತಾಜಿ. 62 ಮಾತಾಜಿ. 62. ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತಾಶೋಪಯಾಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧ ವಿಜಾಯತೆ. ಮಾತಾಜಿ ಕರೆಕ್ಷನ್ ಮಾಡಿ. ಇಲ್ಲ ಚೂರು ವೆರಿ ಸ್ಲೈಟ್ ಮಿಸ್ಟೇಕ್. ಸಂಗಸ್ತೆ ಶೂಪ ಜಾಯತೆ, ಸ್ಟೇ ಒಂದ್ ಬಿಟ್ಟು ಐತಲ್ಲಿ. ಇದು ಸೆಕೆಂಡ್ ಲೈನ್ ಮಾತಾಜಿ. ಕೊನೆ ಸೆಕೆಂಡ್ ಲೈನ್ ಅಲ್ಲಿ ಸಂಗಸ್ತೆ ಶೂಪ ಜಾಯತೆ, ಸ್ಟೇ ಒಂದು ಮಿಸ್ ಆಯ್ತು. ಕೊನೆ ಲೈನ್ ಅಲ್ಲಿ ಕ್ರೋಧೋಭಿ ಜಾಯತೆ, ಕ್ರೋಧೋಗೆ ಅದೊಂಚೂರು ಮಿಸ್ಟೇಕ್. ಅದೇ ದೊಡ್ಡದು ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ ಶ್ಲೋಕ 62 ಹೇಳಿ. 62 ಮಾತಾಜಿ. ಮಾತಾಜಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ ದೇವಿ ಮಾತಾಜಿ ನೀವು 61 ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮುಂದಕ್ಕೆ ಹೋಗುವ. ಸರಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಏನ್ ಹೇಳ್ತಾರೆ ಅದು ಅನುವಾದದಲ್ಲಿ? ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ, ಸಮೋಹದಿಂದ ಸ್ಮೃತಿ ಭ್ರಮೆಯುಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶ ಆಗುತ್ತೆ. ಬುದ್ಧಿ ನಾಶ ಆದಾಗ ಮನುಷ್ಯ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಹಿಂದಿನ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳಿದ್ರು? ಕಾಮದಿಂದ ಕ್ರೋಧ ಉದ್ಭವ ಆಗುತ್ತೆ ಅಂತ ಹೇಳ್ದ. ಈ ಶ್ಲೋಕದಲ್ಲಿ ಕ್ರೋಧ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಕ್ರೋಧದಿಂದ ಏನಾಗುತ್ತೆ? ಸಮೋಹನ ಉಂಟಾಗುತ್ತದೆ. ಸಮೋಹದಿಂದ ಸ್ಮೃತಿ ಭ್ರಮೆ ಆಗೋಗುತ್ತೆ. ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶ ಆಗತ್ತೆ. ಬುದ್ಧಿ ನಾಶ ಆದಾಗ ಏನಾಗತ್ತೆ? ಮನುಷ್ಯ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗ್ತಾನೆ ಅಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ. ಕ್ರೋಧಾತ್ ಭವತಿ ಸಮ್ಮೋಹಃ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ
क्रोधात् भवति सम्मोहः स्मृतिभ्रंशात् बुद्धिनाशो बुद्धिनाशात् प्रणश्यति स्मृतिभ्रंशात् बुद्धिनाशो नाशात् प्रणश्यति क्रोधात् भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशो बुद्धिनाशात् प्रणश्यति भवति सम्मोहः प्रणश्यति ಶ್ಲೋಕ 64 ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಅಥವಾ ಪ್ರಸಾದಮಧಿಗಚ್ಚತಿ ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ಅಥವಾ ಪ್ರಸಾದಂ ಅಧಿಗಚ್ಚತಿ. ಅನುವಾದ ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಹರೇ ಕೃಷ್ಣ. ರಿಪೀಟ್ ಮಾಡಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಅಥವಾ ಇಲ್ಲಿ ವಿಷಯಾನ್ ಸ್ಪ್ಲಿಟ್ ಮಾಡ್ಬೇಕು ಅಂದ್ರೆ ವಿಷಯಾನ್ ಇಂದ್ರಿಯೈಶ್ಚರನ್ ಅಂತಲೂ ಹೇಳ್ಬೋದು. ಹೇಳಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಪ್ರವೀಣ ಮಾತಾಜಿ. ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ ಮಾತಾಜಿ ಎಷ್ಟನೇದು? 63 63. ಕ್ರೋಧಾತ್ ಭವತಿ ಸಮ್ಮೋಹಃ ಸಮೋಹ ಸ್ಮೃತಿ ವಿಭ್ರಮಃ
ಭ್ರಂಶಾದ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸರಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಕೆಲವೊಮ್ಮ ಮಾತಾಜಿ ಶ್ಲೋಕ 63 ಹೇಳಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿಶಾ ನಾಶೋ ಬುದ್ಧಿ ನಾಶಾತ್ ಪ್ರಣಶ್ಯತಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಅಕ್ಷತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಷ್ಟಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ. ಸ್ಮೃತಿ ಭ್ರಂಶಾದ್, ಸೊನ್ನೆ ಒಂದಿದೆ ನೋಡಿ, ಭ್ರಂಶಾದ್. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 63. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಸಮ್ಮೋಹ ಅಲ್ಲಿ ಬಿಟ್ರಿ, ಹಕಾರ ಬಿಟ್ರಿ, ಸಮ್ಮೋಹ. ಧನ್ಯವಾದಗಳು ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 67 ಹೇಳಿ ಮಾತಾಜಿ. 63 ಶ್ಲೋಕ 64. ನೆಟ್ವರ್ಕ್ ಸ್ವಲ್ಪ ಈ ಕಡೆ ಬನ್ನಿ ಮಾತಾಜಿ. ನೆಟ್ವರ್ಕ್ ಇಲ್ಲ ಮಾತಾಜಿ. ಈ ಅಂತ ಕೇಳಿಸ್ತು. ಕವಿತಾ ಮಾತಾಜಿ. ಕವಿತಾ ಮಾತಾಜಿ ಇನ್ನೊಮ್ಮೆ ಹೇಳಿ ಮಾತಾಜಿ. ಈಗ ಮಾತಾಜಿ ಈಗ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ರಾಗ ದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಮಂಜುಳಾ ಎ ಮಾತಾಜಿ ಹೇಳಿ. ಮಂಜುಳಾ ಎ ಮಾತಾಜಿ ಅಲ್ವಾ? ಎ ಮಂಜುಳಾ ಮಾತಾಜಿ. ಮೋಟೋಜಿ ಅವರೇ, ಮಂಜುಳಾ ಎ ಅವರು. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ. ಅದ ಆಚೆ ಬರ್ತೀನಿ, ಗಲಾಟೆ ಇದೆ. ಹರೇ ಕೃಷ್ಣ. ಶ್ಲೋಕ 64. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. MN ಸಾಯಿ ಲಕ್ಷ್ಮಿ ಮಾತಾಜಿ. MN ಸಾಯಿ ಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಕೇಳಿಸ್ಕೊತೀರಾ? ನೆಟ್ವರ್ಕೇ ಪ್ರಾಬ್ಲಮ್. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ ನೋಡಿ. ಹೇಳಿ ಹೇಳಿ. ವಿಷಯಾನಿಂದ್ರಿಯೇ ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಕೇಳಿಸ್ತಾ ಮಾತಾಜಿ? ಕಟ್ 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 ಆಯ್ತು ಮಾತಾಜಿ. ಇರ್ಲಿ ಬಿಡಿ, ಪರವಾಗಿಲ್ಲ. ಹೇಳಿದ್ದು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ ಒಬ್ರು ಹೇಳಿ ಮಾತಾಜಿ, ಈಗ ಜಾಯಿನ್ ಆದ್ರು. 64. ಹಾ ಮಾತಾಜಿ, ಯಾವ್ದು ಹೇಳ್ತದೆ? 63 ಹೇಳಿ ಮಾತಾಜಿ ನೀವು.
ಅಲ್ಲ 64 ಹೇಳ. ಹೇಳಿ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾಂದ್ರಿಯೇಶ್ವರನ್ ಐಶ್ವರನ್ ಆತ್ಮವೈಶ್ಯೇ ವಿರ್ಧೇಯತ ಯಾತ್ಮ ಆತ್ಮವೈಶ್ಯೈರ್ವಿರ್ಧಯಾತ್ಮ ಪ್ರಸಾದಮಧಿಗಚ್ಚತಿ. ವಿಷಯಾನಿಂದ್ರಿಯೈಶ್ಚರನ್, ಐಶ್ವರಂ ಅಲ್ಲ, ಐಶ್ವರನ್ ಅಲ್ಲ, ಐಶ್ಚರನ್, ಶಾಗೆ ಚಾವತಿ. ವಿಷಯಾಂದ್ರಿಯೈಶ್ಚರನ್. ಇದು ಕರೆಕ್ಟ್ ಆಯ್ತು. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಕೃಷ್ಣ ಪ್ರಜ್ಞೆಯಲ್ಲಿ ತೃಪ್ತಿಯಾದವನಿಗೆ 3 ಕ್ಲೇಶಗಳು ಇರೋದಿಲ್ಲ. ಅವನಿಗೆ ಇಂತಹ ತೃಪ್ತಿನ ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿ ಬೇಗನೆ ಫಾಸ್ಟ್ ಆಗಿ ಸ್ಥಿರ ಆಗತ್ತಂತೆ. ಕೃಷ್ಣ ಫಾಲೋ ಮಾಡಿ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಪ್ರಸಾದೇ ಸರ್ವ ಶ್ಲೋಕ 66. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಅನುವಾದ: ಕೃಷ್ಣ ಪ್ರಜ್ಞೆಯಲ್ಲಿ ಪರಾತ್ಪರನೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಿಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಫುಲ್ ಇರೋರ್ಗೆ
ಅವ್ರಿಗೆ ಅಲೌಕಿಕದ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಪರಾತ್ಪರನೊಂದಿಗೆ ಸಂಬಂಧ ಪಡೆಯದೇ ಇರೋನ್ಗೆ ಅಲೌಕಿಕ ಬುದ್ಧಿಶಕ್ತಿನೂ ಇರಲ್ಲ, ಸ್ಥಿರವಾದ ಮನಸ್ಸು ಇರೋದಿಲ್ಲ. ಇವುಗಳಿಲ್ಲದೆ ಶಾಂತಿನೇ ಇರಲ್ಲ. ಶಾಂತಿ ಇಲ್ದವನಿಗೆ ಸುಖ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದಾನೆ. ಫಾಲೋ ಮಾಡಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಭಾವಯತ ಅಶಾಂತಸ್ಯ ಕುತಃ ಸುಖಂ. ಇಲ್ಲೂ ಕೂಡ ನಾಚ ಅಂತಲೇ ಹೇಳ್ಬೇಕು. ಬುಕ್ಕಲ್ಲಿ ನಾಚ ಅಂತಾನೆ ಇದೆ, ಇಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಓಕೆ, ಹೇಳ್ಸಿ ಮತ್ತೆ. ನಿರ್ಮಲಾ ಮಾತಾಜಿ ಶ್ಲೋಕ 65 ಹೇಳಿ. ನಿರ್ಮಲಾ ಮಾತಾಜಿ. ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65 ಹೇಳಿ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ಚೆನ್ನಾಗಿ ಹೇಳಿದ್ರು. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹಾಶು ಬುದ್ಧಿ ಪರ್ಯವತಿಷ್ಠತೆ. ಹರೇ ಕೃಷ್ಣ ಮಾತಾಜಿ. ಪರ್ಯವತಿಷ್ಠತೆ. ಪರ್ಯವತಿಷ್ಠತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಶ್ಲೋಕ 66 ಹೇಳಿ. 66. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 66. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ಮಂಜುಳಾ ಆವ್ ಮಾತಾಜಿ. ಶ್ಲೋಕ 66. ಹರೇ ಕೃಷ್ಣ ಮಾತಾಜಿ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಯತ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಶ್ಲೋಕ 66. ಮಾತಾಜಿ ಶ್ಲೋಕ 66. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 66. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚ ಭಾವತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ.
ನಾಚ ಭಾವಯತಃ ಶಾಂತಿಃ ಭಾವಯತಃ ಅಲ್ಲೊಂಚೂರು ಮಿಸ್ಟೇಕ್ ಆಯ್ತು. ನಾಚ ಭಾವಯತಃ ಶಾಂತಿಃ ಭಾವಯತಃ ಶಾಂತಿಃ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 65 ಹೇಳಿ ನೀವು. ಕವಿತಾ ಹರೇ ರೆಡ್ಡಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಅನುವಾದ: ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸನ್ನು ನೆಟ್ಟರೂ ಅದು ಮನುಷ್ಯನ ಬುದ್ಧಿ ಶಕ್ತಿಯನ್ನು ಅಪಹರಿಸಬಲ್ಲದು. ಇಂದ್ರಿಯ ಇದರಲ್ಲಿ ಚಟುವಟಿಕೆಯಲ್ಲಿ ಯಾವ್ದಾರ ಒಂದ್ರಲ್ಲಿ ಮನಸ್ಸು ನೆಟ್ಟರು ನಾವು ನಮ್ ಬುದ್ಧಿ ಶಕ್ತಿ ಹೋಗ್ಬಿಡುತ್ತೆ, ಬೇರೆಲ್ಲಿ ಹೊರಟೋಗುತ್ತೆ. ಹೇಗೆ ಚಂಡಮಾರುತ ನೀರಿನೆಲ್ಲ ಇರುವ ದೋಣಿನ ಹೊಡ್ಕೊಂಡು ಹೋಗುತ್ತೋ ಆ ತರ ಆಗತ್ತೆ ಅಂತ ಕೃಷ್ಣ ಅರ್ಜುನಂಗೆ ಹೇಳ್ತಾ ಇದ್ದಾನೆ. ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ, ನಿನ್ನ ಇಂದ್ರಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋ ಅಂತ. ರಿಪೀಟ್ ಮಾಡಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಶ್ಲೋಕ 68. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ
ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಅದು ಬಿಡಿಸಿದ್ರೆ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅನುವಾದ: ಮಹಾಬಾಹುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆ ಹಿಡಿದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಅದರಿಂದ ಈ ತರ ಎಲ್ಲ ಇರೋದ್ರಿಂದ ನೀನು ತನ್ನ ಇಂದ್ರಿಯನ ಅವುಗಳ ವಸ್ತುಗಳಿಂದ ತಡೆ ಹಿಡಿತಾನೋ ಅಂತವನು ಸ್ಥಿರ ಬುದ್ಧಿ ಇರೋವನು ಅಂತ ಹೇಳ್ತಾ ಇದ್ದಾನೆ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಮಾತಾಜಿ ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಮಾತಾಜಿ? 57ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಾಮಿವಾಂಬಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 67ನೇದ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 67. ಇಂದ್ರಿಯಾಣಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಂಬಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಆಕ್ಚುಲಿ ಅದು ಇವಾಂಬಸಿ ಮಾತಾಜಿ, ಅದ್ರದ್ದು ವರ್ಡ್ ವಾಂಬಸಿ ಅಂತ ಹೇಳ್ಬಾರ್ದು. ವಾಯುರ್ನಾವಮಿವಾಂಬಸಿ ಅಥವಾ ವಾಯುರ್ನಾವಂ ಇವಾಂಬಸಿ ಹಂಗ ಹೇಳ್ಬೇಕಾಗತ್ತೆ. ವಾಯುರ್ ನಾವ ವಿವಾಂಬಸಿ. ಧನ್ಯವಾದ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿದ್ದು ಅಲ್ವಾ? ಮಂಜುಳಾ ಎ ಮಾತಾಜಿ ಹೇಳಿ. ಮಂಜುಳಾ ಎ ಮಾತಾಜಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ ಹೇಳಿ.
68 ಹೇಳ ಮಾತಾಜಿ, 69 ಹೇಳ? 67 ಹೇಳಿ ಮಾತಾಜಿ, 67 ಹೇಳಿ ನೀವು. ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಮಿವಾಂಭಸಿ ಒಟ್ಟಿಗೆ ಸೇರಿಸ್ಬಿಡ್ಬೇಕು. ವಾಂಬಸಿ ಸೆಪರೇಟ್ ಆಗಿ ಹೇಳ್ಬಾರ್ದು. ವಾಯುರ್ನಾವಮಿವಾಂಭಸಿ ಅಥವಾ ವಾಯುರ್ನಾವಂ ಇವಾಂಭಸಿ. ವಾಯುರ್ನಾವಮಿವಾಂಭಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಮಿವಾಂಭಸಿ. ವಾಯುರ್ನಾವಮಿವಾಂಭಸಿ. ವಿಮಾಂಬಸಿ ಮೀವಾಂಬಸಿ. ಮೀ ಫಸ್ಟ್ ಬರ್ಬೇಕು. ಮೀವಾಂಬಸಿ. ವಾಯುರ್ನಾವಮಿವಾಂಭಸಿ ಅಥವಾ ವಾಯುರ್ನಾವಂ ಇವಾಂಭಸಿ. ವಾಯುರ್ನಾವಂ ಅಂತ ಮಾಡ್ಕೊಂಡು ಇವಾಂಬಸಿ ಅಂತ ಹೇಳ್ಬೋದು. ಇಲ್ಲ ವಾಯುರ್ನಾವ ಮಿವಾಂಬಸಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಶ್ಲೋಕ 68 ಹೇಳಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ರೇಖಾ ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1 ನಿಮಿಷ ಮಾತಾಜಿ. ಈಗ ನಾನು ಹೇಳಿದ್ದೆ ಅದಕ್ಕೆ ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದ ನಂತರ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳ್ಬೇಕಾ ಮಾತಾಜಿ? ಹೇಳಿ. ಶ್ಲೋಕ 68. ತಸ್ಮಾತ್ ಹ್ಯಸ್ಯ ಮಹಾಬಾಹೋ ನಿಗ್ರಹಿತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಕೇಳಿಸ್ತಾ ಇದೆ? ಶ್ಲೋಕ 68. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇದು ಎಲ್ಲರಿಗೂ ಓದಿಸೋದಲ್ವಾ? ಇನ್ನು ಇದೆ ಟೈಮು. ಇನ್ನು 10 ನಿಮಿಷ ಇದೆ ಮಾತಾಜಿ. ಇನ್ನು 4 ಇದೆ, ಮಾಡ್ಬಿಡ್ಲಾ ಅಂತ. 4 ಇದೆಯಾ? ಓಕೆ ಮಾತಾಜಿ. ಈಗ ಒಂದು ಇಬ್ಬಿಬ್ರಿಗೆ ಹೇಳ್ಸಿ ಸಾಕು, 4 ಮಾಡ್ಬಿಡೋಣ. ಓಕೆ ಮಾತಾಜಿ. ಹಾಗಾದ್ರೆ ಮುಂದೆ ಅಧ್ಯಾಯ ಮುಗಿಯತ್ತೆ, ಸೋಮವಾರ ರಿವಿಷನ್ ಮಾಡ್ಬೋದು. ಸರಿ. ಓಕೆ ಮಾತಾಜಿ. ಶ್ಲೋಕ 69. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಅನುವಾದ: ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ. ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಅಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿಯಾಗುತ್ತದೆ. ಜಿತೇಂದ್ರಿಯ ಅಂದ್ರೆ ಇಂದ್ರಿಯನ ಗೆದ್ದವನು. ಎಲ್ಲ ಪ್ರಾಣಿಗೆ ರಾತ್ರಿ ಆದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರ್ತಾನಂತವನು. ಎಲ್ಲ ಪ್ರಾಣಿಗಳು ಎಚ್ಚೆತ್ತಿರುವಾಗ ಅವನು ಅಂತರ್ಯ ಪರೀಕ್ಷೆನ ಮಾಡ್ಕೊಳ್ಳಕ್ಕೆ ಮುನಿಗೆ ರಾತ್ರಿ ಆಗತ್ತೆ. ಪ್ರಾಣಿಗಳೆಲ್ಲ ಎಚ್ಚೆತ್ತಿರುವಾಗ
ಮುನಿಗೆ ರಾತ್ರಿ ಆಗತ್ತೆ. ಯಾಕೆಂದ್ರೆ ಅವನ ಅಂತರ್ಯ ಪರೀಕ್ಷೆ ಮಾಡ್ಕೊತಿರ್ತಾನಂತ. ಹರೇ ಕೃಷ್ಣ. ಯಾ ನಿಶಾ ಸರ್ವಭೂತಾನಾಂ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಆ ನಿಶಾ ಪಶ್ಯತೋ ಮುನೇಃ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಜಾಗೃತಿ ಭೂತಾನಿ ಪಶ್ಯತೋ ಮುನೇಃ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಶ್ಲೋಕ 70. ಇದು ಇನ್ನೊಂದ್ ತರ ಟ್ಯೂನ್. ಇದು ಅನುಷ್ಠುಪ್ ಚಂದದ್ದು. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಅಥವಾ ಅಪೂರ್ಯಮಾಣಮಚಲಂ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಅನುವಾದ: ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯರು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ನದಿಗಳು ಪ್ರವೇಶಿಸಿ ನೀರ್ ತುಂಬ್ತಾ ಇದ್ರು ಕೂಡ ಶಾಂತರವಾಗಿರುವ ಸಾಗರದಂತೆ. ಸಾಗರಕ್ಕೆಲ್ಲ ನದಿ ಸೇರ್ಕೊಳತ್ತಲ್ಲ, ಅವಾಗ ಸಾಗರ ಶಾಂತವಾಗೇ ಇರುತ್ತೆ ಸಾಗರ. ಆ ತರ ನಿರಂತರವಾಗಿ ಹರಿದು ಬರೋ ಕಾಮಗಳು, ಆಸೆಗಳು ಮನಸ್ಸನ್ನ ಕಲಕದಂತಿರುವ ಮನುಷ್ಯನು ಆ ತರ ಕಾಮಗಳು ಬಂದ್ರೂ ಮನಸ್ಸು ಕಲ್ಕೋದಿಲ್ಲ. ಅಂಥ ಮನುಷ್ಯನು ಮಾತ್ರ ಶಾಂತಿನ ಸಾಧಿಸಬಲ್ಲ. ಇಂಥ ಕಾಮನ ತೃಪ್ತಿಗೊಳಿಸೋಕೆ ಶ್ರಮ ಪಡೋನ್ಗೆ ಶಾಂತಿ, ಅಂದ್ರೆ ಕಾಮನ್ ತೃಪ್ತಿ ಪಡಿಸೋನ್ಗೆ ಶಾಂತಿ ದೊರೆಯೋದಿಲ್ಲ ಅಂತ ಹೇಳ್ತಾರೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್
तद्वत् कामायं प्रविशन्ति सर्वे स शान्तिमाप्नोति न कामकामी अपूर्यमाणमचलप्रतिष्ठं समुद्रमाप प्रविशन्ति यद्वत् अपूर्यमाणमचलं प्रतिष्ठं तद्वत् कामायं प्रविशन्ति सर्वे स शान्तिमाप्नोति न कामकामी अपूर्यमाणमचलप्रतिष्ठं समुद्रमाप प्रविशन्ति यद्वत् तद्वत् कामायं प्रविशन्ति सर्वे स शान्तिमाप्नोति न कामकामी अपूर्यमाणमचलं प्रतिष्ठं समुद्रमाप प्रविशन्ति यद्वत् अपूर्यमाणमचलप्रतिष्ठं समुद्रमाप प्रविशन्ति यद्वत् तद्वत् कामायं प्रविशन्ति सर्वे स शान्तिमाप्नोति न कामकामी अपूर्यमाणमचलप्रतिष्ठं समुद्रमाप प्रविशन्ति ಹರೇ ಕೃಷ್ಣ. ಮಾತಾಜಿ ಇನ್ನೆರಡು ಮಾಡ್ಬಿಡ್ಲಾ? ಮಾತಾಜಿ ಮಾಡಿ ಮಾತಾಜಿ. ಶ್ಲೋಕ 71. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಂ ಅಧಿಗಚ್ಚತಿ ಅಥವಾ ಶಶಾಂತಿಂ ಅಧಿಗಚ್ಚತಿ. ಅನುವಾದ: ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಯಾವ ಮನುಷ್ಯ ಇಂದ್ರಿಯ ತೃಪ್ತಿ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕ್ತಾ ಇದ್ದಾನೋ, ಒಡೆತನದ ಭಾವನ್ ಬಿಟ್ಟಿರ್ತಾನೋ ಮತ್ತು ಅಹಂಕಾರ ಇಲ್ಲದೆ ಇರೋನು ಅವ್ರು ಮಾತ್ರ ನಿಜವಾದ ಶಾಂತಿನ ಪಡೆಯಬಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಹಾಯ ಕಾಮಾನ್ ಯಃ ಸರ್ವಾನ್ ವಿಹಾಯ ಕಾಮಾನ್ ಯಃ ಸರ್ವಾನ್ ವಿಹಾಯ ಕಾಮಾನ್ ಯಃ ಸರ್ವಾನ್ ಅಲ್ಲದೇನಾಗ್ತು. ವಿಹಾಯ ಕಾಮಾನ್ ಯಃ ಸರ್ವಾನ್ ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಂ ಅಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ
निर्ममो निरहङ्कारः स शान्तिमधिगच्छति निर्ममो निरहङ्कारः शान्तिमधिगच्छति विहाय कामान् यः सर्वान् पुमांश्चरति निःस्पृहः निर्ममो निरहङ्कारः स शान्तिमधिगच्छति विहाय पुमांश्चलति निःस्पृहः निर्ममो निरहङ्कारः शान्तिमधिगच्छति विहाय कामान् यः सर्वान् पुमांश्चरति निःस्पृहः निर्ममो निरहङ्कारः स शान्तिमधिगच्छति विहाय सर्वान् पुमांश्चरति निःस्पृहः निर्ममो निरहङ्कारः शान्तिमधिगच्छति ಶ್ಲೋಕ 72 ಕೊನೆಯ ಶ್ಲೋಕ ಇದು. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಿ ಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಅನುವಾದ: ಇಲ್ಲಿ ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲನು. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಅಂತೆ ಬದುಕಿನ ರೀತಿ ಅಂತೆ. ಈ ತರ ಇರೋದು ನಾವು. ಇದನ್ನು ಸಾಧಿಸಿದ ಮೇಲೆ ಮನುಷ್ಯ ಭ್ರಮೆಗೆ ಒಳಗಾಗೋದಿಲ್ಲ. ಸಾವಿನ ಕಡೆಗಳಿಗೆಯಲ್ಲಿ ಕೂಡ ಇದೇ ಸ್ಥಿತಿಯಲ್ಲಿದ್ರೆ ಅವನು ಭಗವದ್ಧಾಮಕ್ಕೆ ವಾಪಸ್ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಏಷಾ ಬ್ರಾಹ್ಮಿ ಸ್ಥಿತೈ ಪಾರ್ಥ ಏಷಾ ಬ್ರಾಹ್ಮಿ ನೈನಾಂ ಪ್ರಾಪ್ಯ ವಿಮುಹ್ಯತಿ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ.
येषां ब्रह्मी स्थितिपार्थान् नैनां प्राप्य मुह्यति निद्वाचामन्तकालेऽपि ब्रह्मनिर्वाणमृच्छति। ಓಂ ತತ್ಸತ್ಯಿತಿ. ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು ब्रह्मविद्यायां ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण ಕೃಷ್ಣ ಕೃಷ್ಣ ಹರೇ ಹರೇ कृष्ण कृष्ण हरे हरे ಹರೇ ರಾಮ ಹರೇ ರಾಮ हरे राम हरे राम ರಾಮ ರಾಮ ಹರೇ ಹರೇ राम राम हरे हरे. ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ ಅಥವಾ? ಮಾತಾಜಿ ಹೇಳಿಸ್ತೇನೆ ಮಾತಾಜಿ, ಎಲ್ಲರಿಗೂ ಒಮ್ಮೆ ಹೇಳಿಸ್ತೇನೆ ಮಾತಾಜಿ. ಓಕೆ ಮಾತಾಜಿ. ಶ್ಲೋಕ 68ರಿಂದ 69ರಿಂದ 69. ಒಂದ್ 5 ನಿಮಿಷ ಇದೆ ಕೊಡ್ತೀನಿ, ಒಂದ್ 5 ನಿಮಿಷ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಶ್ಲೋಕ 69 ಹೇಳಿ. ನಾನೆಲ್ಲ ಈಗ ಆಲ್ಫಾಬೆಟಿಕ್ ವೈಸ್ ಅಲ್ಲೇ ಹೋಗ್ತೀನಿ. 69 ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ. ಯಾ ನಿಶಾ ಸರ್ವಭೂತಾನಾಂ ಹಾಸ್ಯಂ ಜಾಗೃತಿ ಸಂಯಮಿ ಯಸ್ಯಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿ. ಇದು ಸ್ವಲ್ಪ ದೀರ್ಘಗಳು ಬರ್ಲಿಲ್ಲ. ತಸ್ಯಾಂ ಯಸ್ಯಾಂ ಎರಡ್ ಕಡೆನೂ ಮಿಸ್ ಆಯ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 69 69 ಹೇಳಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 69 ಹೇಳಿ. ಒಂದ್ ನಿಮಿಷ ಹೇಳಿ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೀನ ಮಾತಾಜಿ. ಯಾವ 69 ಮಾತಾಜಿ? ಹಾ ಮಾತಾಜಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಮುನೇಹೇ ಅಲ್ಲಿ ಜಾಗರ್ತಿ ಜಾಗೃತಿ ಎರಡನೇ ಲೈನು ಜಾಗರ್ತಿ, ಮೂರನೇದ್ರಲ್ಲಿ ಜಾಗೃತಿ. ಜಾಗೃತಿ ಜಾಗರ್ತಿ ಎರಡು ಮಿಸ್ಟೇಕ್ ಇದೆ. ಅದು ಒಂದು ಸರಿಯಾಗಿ ಹೇಳಿದೀನಿ, ಒಂದು ತಪ್ಪು ಮಾಡಿದ್ದೀನಿ. ಇಲ್ಲ ಇಲ್ಲ, ನೀವು ಜಾಗೃತಿನೇ ಅಂದ್ರಿ. ಜಾಗರ್ತಿ ಒಂದ್ರಲ್ಲಿ ಜಾಗೃತಿ. ಜಾಗೃತಿ ಕರೆಕ್ಟ್ ಆಗಿ ಹೇಳಿದ್ರಿ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 69 ಹೇಳಿ ನೀವು. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಮಾತಾಜಿ? 69 ಹೇಳಿ. ಯಾ ನಿಶಾ ಸರ್ವ ಕ್ಲಾಸು ಯಾ ನಿಶಾ ಸರ್ವಭೂತಾನಾಂ ತಸ್ಯ ಜಾಗೃತಿ ಸ್ವಯಂಮೇ ಯಸ್ಯ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ತಸ್ಯಾಂ ಜಾಗರ್ತಿ, ನೀವು ಅದೇ ಮಿಸ್ಟೇಕ್ ಮಾಡಿದ್ರಿ. ತಸ್ಯಾಂ ಜಾಗರ್ತಿ ಸಂಯಮಿ ಎರಡನೇ ಲೈನ್. ಮೂರನೇ ಲೈನು ಯಸ್ಯಾಂ ದೀರ್ಘ ಬರ್ಬೇಕು. ನಾಲ್ಕನೇದಲ್ಲಿ ಪಶ್ಯತೋ ಮುನೇಹೇ.
ಹರೇ ಕೃಷ್ಣ. ಪ್ರಾಕ್ಟೀಸ್ ಇನ್ನೊಮ್ಮೆ ಮಾಡಿ. ಹೇಳ್ತಿರೋದು ಹೇಳಿ ಮಾತಾಜಿ. ಚಂದ್ರಕಲಾ ಮಾತಾಜಿ ಮಾತಾಜಿ ಇನ್ನೊಮ್ಮೆ ಹೇಳ್ತಿರ, ಇನ್ನೊಂದು ಸಲ ಹೇಳ್ತಿರ. ಆಯ್ತು ಬರ್ತಿ. ಯಾ ದಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮೇ. ಜಾಗರ್ತಿ ಮಾತಾಜಿ, ಜಾಗೃತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನೇ ಸಾ ನಿಶಾ ಪಶ್ಯತೋ ಮುನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎರಡನೇದು ಲೈನಲ್ಲಿ ಅದೇ ಸೇಮ್ ಜಾಗರ್ತಿ ಬರ್ಬೇಕು ಮಾತಾಜಿ. ಜಾಗರ್ತಿ ಸಂಯಮಿ. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಶ್ಲೋಕ 70 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಪೂರ್ಯಮಾನಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶ್ಯಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ ಶ್ಲೋಕ 70 ಹೇಳಿ. ಜಲ ಪ್ರತಿಷ್ಠಂ ಸಮುದ್ರಮಾಪಾತಕಾಮಾಯಂ ಪ್ರವಿಶಂತಿ ಸರ್ವೇ ಶಾಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಎಷ್ಟು ಬ್ರೇಕ್ ಆಯ್ತು ಮಾತಾಜಿ. ಪರವಾಗಿಲ್ಲ, ಹೇಳ್ತೀರಂತ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 70 ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಪೂರ್ಯಮಾನಮಚಲ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ನ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಶ್ಲೋಕ 70 ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ ಶ್ಲೋಕ 70 ಹೇಳಿ. ಹಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಮಂಡೆ ಶ್ಲೋಕ 70. ಒಂದ್ ಸೆಕೆಂಡ್. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 70 ಹೇಳಿ. ಹೇಳಿದ್ರು ಅಲ್ವಾ ಮಾತಾಜಿ? ವಿಜಯಲಕ್ಷ್ಮಿ ಮಾತಾಜಿ ಹೇಳಿದ್ರ ಮಾತಾಜಿ? ಜಯಲಕ್ಷ್ಮಿ ಮಾತಾಜಿ ಇಲ್ಲ, ವಿಜಯಲಕ್ಷ್ಮಿ ಹೇಳಿಲ್ಲ. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 70. ಅಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ಯದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಹರೇ ಕೃಷ್ಣ ಮಾತಾಜಿ. ಮೂರನೇ ಲೈನು ತದ್ವತ್, ಅದು ಯದ್ವತ್ ಅಲ್ಲ, ತದ್ವತ್. ಅದೇ ತದ್ವತ್ ಕಾಮ ಎಂ ಪ್ರವಿಶಂತಿ ಸರ್ವೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಮಿಟ್ ಬಂದಿಲ್ಲ ಮಾತಾಜಿ. ಅಟೆಂಡೆನ್ಸ್ ಹಾಕ್ತೀನಿ. ಮಂಜುಳಾ ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಿದೆ, ಹೇಳಿ. 71 ಶ್ಲೋಕ 70 ಅಂದ್ರು. 70 ಹೇಳಿ ಮಾತಾಜಿ ನೀವು. ಶ್ಲೋಕ 70. ಅಪೂರ್ಯಮಾಣಂ ಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಂ ಆಪ್ನೋತಿ ನ ಕಾಮಕಾಮಿ. ಫಸ್ಟ್ ಲೈನ್ ಮಾತಾಜಿ. ಅಪೂರ್ಯಮಾಣಮಚಲ ಪ್ರತಿಷ್ಠಂ. ಚಲ ಪ್ರತಿಷ್ಠಂ ಅಂತ ಸೆಪರೇಟ್ ಆಗಿ ಹೇಳ್ಬಾರ್ದು, ಅಚಲಂ ಅನ್ಬೇಕದು. ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ. ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ, ಇಲ್ಲದ್ರೆ ಅಪೂರ್ಯಮಾಣ ಮಚಲ ಪ್ರತಿಷ್ಠಂ, ಹಂಗೆ ಸೇರ್ಸಿ ಹೇಳ್ಬೇಕು. ನಿರ್ಮಲಾ ಮಾತಾಜಿ
ಶ್ಲೋಕ 71 ಹೇಳಿ. ಹೇಳ್ತೀನಿ ಮಾತಾಜಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂ ಮಾತಾಜಿ. ಶ್ಲೋಕ 71 ಕೇಳಿಸ್ತಾ ಇದೆ ಬೇರೆ ಅಲ್ವಾ? ಮಾತಾಜಿ, ಟ್ಯೂನ್ ಬೇರೆ. ವಿಹಾಯ ಕಾಮಾನ್ ಯಃ ಸರ್ವಾನ್. ಶ್ಲೋಕ 71. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರ ಸಶಾಂತಿಮಧಿಗಚ್ಚತಿ. ಸಶಾಂತಿಂ ಅಧಿಗಚ್ಚತಿ. ಶಾಂತಿಂ ಅನ್ಬೇಕು ಅವಾಗ, ಅಧಿಗಚ್ಚತಿ ಹೇಳುವಾಗ. ಇಲ್ಲಾರೆ ಶಾಂತಿ ಮಧಿಗಚ್ಚತಿ ಅಂತ ಹೇಳ್ಬೇಕು. ಶಾಂತಿ ಮಧಿಗಚ್ಚತಿ. ಎಲ್ಲ ಕಡೆ ಸ್ವಲ್ಪ ಚೂರು ಮಿಸ್ಟೇಕ್ ಆಯ್ತು. ಪುಮಾಂಶ್ಚರತಿ ನಿಸ್ಪೃಹ ಎಲ್ಲ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಮಾತಾಜಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಶ್ಲೋಕ 71 ಹೇಳಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಒಮ್ಮೆ ಟ್ಯೂನ್ ಅಲ್ಲಿ ಹೇಳಿ ಮಾತಾಜಿ. ಮಾತಾಜಿ ಟ್ಯೂನ್ ಹೋಯ್ತಾ ಅಂತ ಎಲ್ಲದಕ್ಕೂ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಶಶಾಂತಿಮಧಿಗಚ್ಚತಿ. ಅದು ಹಿಂದಿಂದ ಟ್ಯೂನ್ ಇತ್ತಲ್ಲ, ಅದಕ್ಕೆ ಅದೇ ಮಾತಾಜಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಶಾಂತಿಮಧಿಗಚ್ಚತಿ. ಸಶಾಂತಿಮಧಿಗಚ್ಚತಿ ಸಾ ಇದೆ ಮಾತಾಜಿ. ಸಶಾಂತಿಮಧಿಗಚ್ಚತಿ. ಹರೇ ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ 71 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 71. ವಿಹಾಯ ಕಾಮಾನ್ ಹ್ಯ ಸರ್ವಾನ್ ಪುಮಾಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಇದು ಬರ್ಲೇ ಇಲ್ಲ ಮಾತಾಜಿ. ಸಶಾಂತಿಂ ಅಧಿಗಚ್ಚತಿ ಅಥವಾ ಸಶಾಂತಿಮಧಿಗಚ್ಚತಿ. ಟ್ಯೂನೇ ಬರ್ಲಿಲ್ಲ ಮಾತಾಜಿ. ಟ್ಯೂನ್ ಬಂದಿಲ್ಲ ಅಂತೆ ಅವ್ರಿಗೆ. ವಿಹಾಯ ಕಾಮಾನ್ ಯಃ ಸರ್ವಾನ್ ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ವಿಹಾಯ ಕಾಮಾನ್ ಹ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪೂರ್ಣಿಮಾ ಮಾತಾಜಿ ಹೇಳಿದ್ವಲ್ವಾ. ರೇಖಾ ವಿಜಯಕುಮಾರ್ ಮಾತಾಜಿ. ಲಕ್ಷ್ಮೀ ದೇವಿ ಅನ್ಮ್ಯೂಟ್ ಆಗಿದ್ರು. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ರಾಜೇಶ್ ರೇಖಾ ವಿಜಯಕುಮಾರ್ ಮಾತಾಜಿ. ಹರೇ ಕೃಷ್ಣ ಲಕ್ಷ್ಮೀ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 71. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 72ನೇ ಶ್ಲೋಕ ಹೇಳಿ ಮಾತಾಜಿ. 72. ಓಕೆ ಮಾತಾಜಿ. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರಿ ಬೋಲ್ ಮಾತಾಜಿ. ಹರಿ ಬೋಲ್. ಶ್ರವಂತಿ ಮಾತಾಜಿ ಶ್ಲೋಕ 72 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 72. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ರು ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 72 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 72. ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ
ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇ ಬ್ರಹ್ಮ ನಿರ್ವಾಣ ಮಾತಾಜಿ ಅವ್ರು ಹೇಳುವಾಗ ನೀವ್ ಹೇಳ್ಬೇಡಿ, ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 72. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಾನು ಯಾವ್ದನ್ನಾದ್ರೂ ಬಿಟ್ಟು ಹೋದೆನಾ? ಹರೇ ಕೃಷ್ಣ. ಯಾರಾದ್ರೂ ಹೇಳಲಿಕ್ಕೆ ಬಾಕಿ ಇದೆಯಲ್ಲ? ಹೌದು, ಎಂಡ್ ಮಾಡೋಣ. ಹೇಳುವ ಹೇಳಿ. ಒಂದು 2 minutes ಕೊಡುವ. 70ನೇ ಶ್ಲೋಕ ಹೇಳ್ತೀನಿ. 70? ಟ್ಯೂನ್ ಬೇರೆ. ಮಾತಾಜಿ. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮ ಕಾಮಿ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಸ್ವಲ್ಪ ಲೋ ತಗೊಂಡು ಹೈ ಮಾಡ್ಕೋಬೇಕು. ಆಪೂರ್ಯಮಾಣಂ ಅಚಲ ಅದು 2ನೇ ಲೈನಿಗೆ ಬರುತ್ತದು. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ. ಓಕೆ, ಪ್ರಾಕ್ಟೀಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಯಾವ್ದು ಬೇಕು ಅದು ಹೇಳಿ ಮಾತಾಜಿ ನಿಮ್ಗೆ. ಮಾತಾಜಿ 72ನೇ ನೆನಪು. ಏಷಾ ಬ್ರಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ಸ್ಲೋ ಕೇಳಿಸ್ತಾ ಇತ್ತು ಮಾತಾಜಿ. ಹೇಳಿ ವಿಜಯಲಕ್ಷ್ಮಿ ಮಾತಾಜಿ. 71 ಅಲ್ವಾ ಮಾತಾಜಿ? ಹೇಳಿ, ನಿಮ್ಗೆ ಯಾವ್ದು ಬೇಕೋ ಅದ್ ಹೇಳಿ, ಯಾವ್ದು ಇಷ್ಟ ಆಗುತ್ತೋ ಅದ್ ಹೇಳಿ. ವಿಹಾಯ ಕಾಮಾನ್ ಯಂ ಸರ್ವಾನ್ ಸರ್ವಾನ್ ಪುಮಾಶ್ಚರತಿ ವಿಸೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿಮಧಿಗಚ್ಚತಿ. ಹರೇ ಕೃಷ್ಣ. ಎಲ್ಲೂ ಹಕಾರ ಬರ್ಲಿಲ್ಲ. ವಿಹಾಯ ಕಾಮಾನ್ ಸರ್ವಾನ್. ನನ್ಗೂ ಆ ಟ್ಯೂನ್ ಬಂತು ನೋಡಿ. ವಿಹಾಯ ಕಾಮಾನ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ಅನ್ ಬರ್ಬೇಕಲ್ಲಿ. ನಿರ್ಮಮೋ ನಿರಹಂಕಾರ ಬರ್ಬೇಕು. ಸ ಶಾಂತಿಮಧಿ ಗಚ್ಚತಿ. 2 ಕಡೆಗೂ ಬರ್ಲಿಲ್ಲ ಮಾತಾಜಿ ಇದು. ಹರೇ ಕೃಷ್ಣ. ಹರೇ. ಮಂಜುಳಾ ಮಾತಾಜಿ ಯಾವ್ದು ಹೇಳ್ತೀರಾ? 72 ಹೇಳಿ. ನೆಟ್ವರ್ಕ್ ಪ್ರಾಬ್ಲಮ್ ಹೇಳಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಬ್ರಾಹ್ಮಿ ಸ್ಥಿತಿ ಕೇಳಿಸ್ತಾ ಇಲ್ವಾ ಮಾತಾಜಿ? ಈಗ ಕೇಳಿಸುತ್ತೆ, ಹೇಳಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ಮಾತಾಜಿ ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಎಲ್ಲರದ್ದು ಆಯ್ತಾ? ಎಲ್ಲಾರ್ದು ಆಯ್ತು. ಮಾತಾಜಿ ಎಂಡ್ ಮಾಡೋಣ. ಎಂಡ್ ಮಾಡಿ ಮಾತಾಜಿ. ಓಕೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಡಿವೋಟೀಸ್ಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಂಡೇ ನಾವು ರಿವಿಷನ್ ಮಾಡೋಣ. ಇದನ್ನ ಏಕಾದಶಿನೂ ಆಯ್ತು, ರಿವಿಷನ್ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಧನ್ಯವಾದ ಪ್ರಭುಜಿ. ಹರೇ ಹರೇ ಕೃಷ್ಣ ಎಂಟು ಮಾತಾಜಿ, ಗಂಟೆಗೆಲ್ಲ ಮಾತಾಜಿ. ಧನ್ಯವಾದಗಳು. ಹರೇ ಮಾತಾಜಿ ಕೃಷ್ಣ. ಸೋಮವಾರ ಏಕಾದಶಿನ ಸೋಮವಾರ ಏಕಾದಶಿ ಹೌದು. 8 ಗಂಟೆಗಲ್ವಾ ಮಾತಾಜಿ? 7:45 ಸ್ಟಾರ್ಟ್ ಮಾಡೋಣ ಅಂತ ಮಾತಾಜಿ. ಸರಿ 7:45 ಎಲ್ಲರೂ ಜಾಯಿನ್ ಆಗಿ. ಇವತ್ತು ಇನ್ನೊಂದ್ 2 ಇತ್ತಲ್ಲ ಅಂತ ಮಾಡ್ಬಿಟ್ಟೆ. 9ಕ್ಕೆ ಮುಗಿಸ್ಬಿಡೋಣ, 7:45 ಸ್ಟಾರ್ಟ್ ಮಾಡೋಣ ಅಂದ್ರು ಮಾತಾಜಿ. ಸರಿ ಹಂಗೆ ಮಾಡೋಣ. ಆಯ್ತು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಶ್ರವಣ ಮೇಡಮ್. ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ಮಾತಾಜಿ ಧನ್ಯವಾದಗಳು ನೀವು ಎಲ್ಲರಿಗೂ ಈ ಧನ್ಯವಾದಗಳು. ಕ್ಲಾಸಸ್ನೆಲ್ಲ ರೆಕಾರ್ಡ್ ಮಾಡಿ ಮಾತಾಜಿ. ರೆಕಾರ್ಡಿಂಗ್ ಆಗಿದೆ ಕಲಿಸ್ತಾ ಮಾತಾಜಿ. ಇದ್ದೇವೆ ಮಾತಾಜಿ, ಗ್ರೂಪ್ ಅಲ್ಲಿ ಇದೆ ಮಾತಾಜಿ. ಹೌದ್ರಾ? ಮಾತಾಜಿ ಇವ್ರನ್ನ ನಾನ್ ಗ್ರೂಪ್ ಗ್ರೂಪ್ ಅಲ್ಲಿ ಅಲ್ಲಿ ಆಡ್ ಮಾಡಿ ಮಾತಾಜಿ. ಮಾತಾಜಿ. ನಾನಿಲ್ಲ Group ಅಲ್ಲಿ- ಗ್ರೂಪ್ ಅಲ್ಲಿ, ಅದಕ್ಕೆ ಗೊತ್ತಿಲ್ಲ. ನಾನು ಇವ್ರ ನಂಬರ್ ಕಳಿಸ್ತೀನಿ ಮಾತಾಜಿ, ಆಡ್ ಮಾಡಿ. ರೇಖಾ ಓಕೆ ಮಾತಾಜಿ, ನಂಬರ್ ಕಳುಹಿಸಿ. ಚಂದ್ರಕಲಾ ಮಾತಾಜಿ, ರೇಖಾ ಮಾತಾಜಿ ರೇಖಾ ಮಾತಾಜಿ ನಂಬರ್. ನಂದು ಇಲ್ಲ ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ರೆಕಾರ್ಡಿಂಗ್ಸ್ ಗ್ರೂಪ್ ಅಲ್ಲಿ ಹಾಕ್ತಿದ್ದಾರೆ ಮಾತಾಜಿ. ಮಾತಾಜಿ Okay, ನಂದು ಮಾತಾಜಿ, ಗ್ರೂಪ್ okay, okay. ಪಾಪ ಅವ್ರು ನಮಿತಾ ಮಾತಾಜಿ ನಮ್ಗೋಸ್ಕರ ಬಂದು ರೆಕಾರ್ಡಿಂಗ್ ಹಾಕಿ ಹೋಗ್ತಾರೆ. ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕಂದ್ರೆ ಏನಾದ್ರು ಡೌಟ್ ಬಂದ್ರೆ ಕೇಳಕ್ ಈಸಿ ಇರುತ್ತೆ ಮಾತಾಡಿ. ಥ್ಯಾಂಕ್ ಯು ಮಾತಾಜಿ. ಇಲ್ಲ ಹರೇ ಕೃಷ್ಣ. ಎಲ್ಲಾರ್ಗು ಇನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಹೇಳ್ತೀರಾ? ಆಲ್ಮೋಸ್ಟ್ ಎಲ್ಲೋ ಅಲ್ಲೊಂದ್ ಇಲ್ಲೊಂದ್ ತಪ್ಪಾಗುತ್ತೆ. ಎಲ್ಲಾರ್ಗು ಟ್ಯೂನ್ ಬರ್ಬೇಕು. ಮೇನ್ ಆಗಿ ಟ್ಯೂನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ರು. ಹಾ ಮಾತಾಜಿ, ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಅಟೆಂಡೆನ್ಸ್ ಹಾಕಿ. ಹರೇ ಮತ್ತೆ ಯಾವ ಗ್ರೂಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ದು, ಒಂದು ವಿಜಯಲಕ್ಷ್ಮಿ ಮಾತಾಜಿ ಇಲ್ಲ, ಮತ್ತೊಂದು ರೇಖಾ ಮಾತಾಜಿ ಇಲ್ಲ. ರೇಖಾ ವಿಜಯ್ ಕುಮಾರ್, ಯಾವ್ದ ಹೇಳಿದ್ದು group ಅಲ್ಲಿ ಚಂದ್ರಕಲಾ, ನಾ ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಪೂರ್ಣಿಮಾ ಮಾತಾಜಿ. ಮಾತಾಜಿ. ಓಕೆ, ನಿಮ್ದು ನಂಬರ್ ಏನು ಮಾತಾಜಿ? 87 ಒಂದ್ ನಿಮಿಷ. 87 621 621 67 67 533. 533. 8762167533. ಹಾ ಪೂರ್ಣಿಮಾ. ಓಕೆ ಮಾತಾಜಿ. ಪೂರ್ಣಿಮಾ 8762 ಮಾತಾಜಿ ಆಡ್ ಮಾಡು. 533. ಸರಿ ಮಾತಾಜಿ. ಓಕೆ ಎಂಡ್ ಮಾಡ್ಲಾ ಮಾತಾಜಿ? ಹಾ ಮಾತಾಜಿ, ಎಂಡ್ ಮಾಡಿ. ಪ್ರವೀಣ ಮಾತಾಜಿ, ನಿಮ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಡೇ ಸೇರೋಣ.